ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಲ್ಲಿ ಅಂದರೆ ಈ ಸರಿ ಮಹಿಳಾ ಸ್ನೇಹಿ ಮತಗಟ್ಟೆಗಳನ್ನು ಅಲ್ಲಲ್ಲಿ ಮಾದರಿ ಮತಗಟ್ಟೆಗಳನ್ನು ಕೂಡ ರೂಪಿಸಲಾಗಿದೆ. ಕೆಲವೊಂದು ಕಡೆ ಪಿಂಕ್ ಮತಗಟ್ಟೆಗಳನ್ನು ಮಹಿಳೆಯರಿಗಾಗಿ ಮೀಸಲು ಅಥವಾ ಎಲ್ಲರೂ ಮಹಿಳೆಯರೇ ಅಲ್ಲಿ ಇರ್ತಾರೆ. ಅಂದರೆ ಇಲ್ಲಿ ಸಿಬ್ಬಂದಿ ಮಾತ್ರವಲ್ಲ, ಏಜೆಂಟರು ಕೂಡ ಮಹಿಳೆಯರೇ ಆಗಿರುವುದಂಥದ್ದು ವಿಶೇಷ. ಅಲ್ಲಿ ಕೆಲವು ಕಡೆಯಲ್ಲಿ ಮಹಿಳಾ ಅಧಿಕಾರಿಗಳು ಪಿಂಕ್ ಸೀರೆಯನ್ನು ಉಟ್ಕೊಂಡು ಬಂದದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅಂತಹ ಮತಗಟ್ಟೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20 ಮತಗಟ್ಟೆಗಳನ್ನು ಗುರುತಿಸಲಾಗಿದೆ. ಬಂಟ್ವಾಳ ತಾಲೂಕಿನ ಸಂಗಬೆಟ್ಟು ಕೆರೆ ಬಳಿ ಇಂತಹ ಒಂದು ಮತದಾನ ಕೇಂದ್ರವನ್ನು ತೆರೆಯಲಾಗಿದೆ. ಮತಗಟ್ಟೆಗಳು ಅಂದರೆ ಇಲ್ಲಿ ಸಿಬ್ಬಂದಿ ಸಹಿತ ಏಜೆಂಟರು ಸಹಿತ ಮತ್ತು ಮಹಿಳೆಯರೇ ಆಗಿದ್ದಾರೆ. ಅವರು ತಮ್ಮ ಮತದಾನ ಪ್ರಕ್ರಿಯೆಯಲ್ಲಿ ತಮ್ಮ ಕೆಲಸವನ್ನು ಮುಂದುವರಿಸಿದ್ದಾರೆ. ಸೊ ಇಲ್ಲಿ ನಾವು ವಿಶೇಷವಾದ ಗಮನಿಸಬೇಕಂದ್ರೆ ಲೈಂಗಿಕ ಅಲ್ಪಸಂಖ್ಯಾತರು ಅಂತಂದರೆ ಅವರನ್ನು ಮತದಾನ ಮಾಡಲಿಕ್ಕೆ ಮೊದಲ ಬಾರಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಸೊ ಇದು ಮಂಗಳೂರಿನಲ್ಲಿ ಮತಗಟ್ಟೆಯನ್ನು ಸ್ಥಾಪಿಸಲಾಗಿದೆ. ಇದು ಮಂಗಳೂರು ಉತ್ತರದಲ್ಲಿ 8 ಮಂದಿ ಮತ್ತು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 56 ಮತ್ತು ಮಂಗಳೂರು ಕ್ಷೇತ್ರದಲ್ಲಿ 13 ಮಂದಿ ಸೇರಿದ ಒಟ್ಟು 77 ಮಂದಿ ಲೈಂಗಿಕ ಅಲ್ಪಸಂಖ್ಯಾತರು ಇವತ್ತು ಮತದಾನವನ್ನು ಚಲಾಯಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 39 ಮಂದಿ ಮತದಾರರು ಇದ್ದಾರೆ. ರಾಜ್ಯವಾರು ನೋಡಿದರೆ ಈ ಒಂದು ತೃತೀಯ ಲಿಂಗಿಗಳು 5555 ತೃತೀಯ ಲಿಂಗಿಗಳು ಈ ಒಂದು 2018ರಲ್ಲಿ ಚುನಾವಣೆಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು ತೃತೀಯ ಲಿಂಗರು ಇದು ರಾಜ್ಯದಲ್ಲಿ ನಾವು ದಕ್ಷಿಣ ಕನ್ನಡದಲ್ಲಿ ನೋಡೋದಾದರೆ ಒಂದು ಸುಮಾರು 100 ತೃತೀಯ ಲಿಂಗಿಯರು ಈ ಒಂದು 2018ರಲ್ಲಿ ಚುನಾವಣೆ ಮತದಾನವನ್ನು ಮಾಡುವಂತಹ ಹಕ್ಕನ್ನು ಪಡೆದು ಮೊದಲ ಬಾರಿ ಅಂದರೆ ನಾವೀಗ ಅವರೊಂದು ಅಭಿಪ್ರಾಯವನ್ನು ಕೇಳಿದ್ವಿ. ಆಗ ಅವರ ಸದಸ್ಯರು ಹೇಳ್ತಾ ಇದ್ರು, ನಮಗೆ ಸ್ವತಂತ್ರ ಬಂದು ಎಷ್ಟು ದಿನ ಆದರೂ ಕೂಡ ನಮಗೆ ಮೊದಲ ಬಾರಿ ಸ್ವತಂತ್ರ ಸಿಕ್ಕ ಅನುಭವ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ರು. ಖಂಡಿತವಾಗಿ ಕೂಡ ಅವರಿಗೆ ಈ ಒಂದು 2018ರಲ್ಲಿ ಅವರಿಗೆ ಮನ್ನಣೆಯನ್ನು ಕೊಟ್ಟಿದ್ದು, ಈ ಒಂದು ಚುನಾವಣೆಯಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದ್ದು ಅವರಿಗೆ ವಾಸ್ತವಿಕವಾಗಿ ಅವರಿಗೆ ಒಂದು ಸ್ವತಂತ್ರವಾಗಿ ಒಂದು ಅಭ್ಯರ್ಥಿನ ಆಯ್ಕೆ ಮಾಡುವಂತಹ ಚಲಾವಣೆಯನ್ನು ಮಾಡುವಂಥ ಒಂದು ಅಧಿಕಾರ ಕೊಟ್ಟಿರೋದು ಅವರಿಗೆ ಸಂತಸವನ್ನು ವ್ಯಕ್ತಪಡಿಸುವಂಥ. ಮಂಗಳೂರಿನ ಮಿಲಾಗ್ರಿಸ್ ಮತಗಟ್ಟೆಯಲ್ಲಿ ಮತ್ತು ಮಿಲಾಗ್ರಿಸ್ ಸಮೀಪದ ಒಂದು ವಿಶೇಷ ಮಿಲಾಗ್ರಿಸ್ ಶಾಲೆಯಲ್ಲಿ ವಿಶೇಷ ಮತಗಟ್ಟೆಯನ್ನು ನಿರ್ಮಿಸಲಾಗಿದೆ. ಸೊ ಅದಕ್ಕೆ ಅಲ್ಲಿ ಅವರು ಲೈಂಗಿಕ ಅಲ್ಪಸಂಖ್ಯಾತರೇ ಅಲ್ಲಿ ಹೋಗಿ ಮತ ಚಲಾಯಿಸಿ ಬಂದಿದ್ದಾರೆ.